ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಉಡುಪಿ ಜಿಲ್ಲೆಯತ್ತ ಆಗಮಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಸಮುದ್ರಕ್ಕೆ ಇಳಿಯಲು ಅವಕಾಶ ಇಲ್ಲದಿದ್ದರೂ ಕೂಡ ಪ್ರಕೃತಿಯ ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಜನರು ಮುಗಿಬೀಳುತ್ತಿದ್ದಾರೆ. ಅದರಲ್ಲೂ ಕಾಪು ಲೈಟ್ ಹೌಸ್ ಸಮೀಪದ ಬಂಡೆಗಳ ಮೇಲೆ ಅಪ್ಪಳಿಸುವ ಸಮುದ್ರದ ಅಲೆಗಳ ನೋಟ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸ್ತಾ ಇದ್ದು, ಸುತ್ತಮುತ್ತಲ ಪ್ರದೇಶಗಳಿಗೆ ನೂರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಾರೆ. ತಂಪಾದ ಗಾಳಿ, ಪ್ರಕೃತಿಯ ಮನಮೋಹಕ ಸೌಂದರ್ಯವನ್ನ ಅನೇಕರು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇನ್ನು ದೂರದಿಂದಲೇ ಈ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇರುವ ಪ್ರವಾಸಿಗರು ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದ್ದು, ಅಪಾಯಕಾರಿ ಬಂಡೆಗಳಲ್ಲಿ ನಿಲ್ಲದೆ ಆಡಳಿತದ ಸೂಚನೆಗಳನ್ನು ಅನುಸರಿಸಿದರೆ ಈ ಪ್ರಕೃತಿಯ ಸೊಬಗನ್ನು ಸುರಕ್ಷಿತವಾಗಿ ಆಸ್ವಾದಿಸಬಹುದು. ಗೂಗಲ್ ಮ್ಯಾಪ್ ನೋಡಿ ಈ ಬೀಚ್ಗೆ ಬಂದ್ವಿ, ನಿರೀಕ್ಷೆಗೂ ಮೀರಿದೆ ಇಲ್ಲಿನ ಮನಮೋಹಕ ದೃಶ್ಯ. ಮಕ್ಕಳಿಗೆ ಆಟವಾಡಲು ಆಗದಿದ್ರು ವೀಕ್ಷಿಸಲು ಇಲ್ಲಿನ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿದೆ. ಆ್ಯಕ್ಚುಲಿ ಬೀಚಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ ಇವತ್ತು. ಮಗುಗೆ ನೋಡಬೇಕು ಅಂತ ನಾವು ಮುಂದೆ ಹೋಗಿದ್ದವ್ರು ಯೂ ಟರ್ನ್ ಹಾಕಿ ಇಲ್ಲಿ ಹತ್ರ ಕಾಪು ಬೀಚ್ ಇದೆ ಅಂತ ನೋಡಿ ಗೂಗಲ್ ಮ್ಯಾಪ್ಸ್ ನೋಡ್ಕೊಂಡು ಬಂದ್ವಿ. ಬಂದಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಲೈಟ್ ಹೌಸ್ ಇದೆ ಅಂತಲೂ ಗೊತ್ತಿಲ್ಲ ನನಗೆ. ನಾವು ಬಂದು ಎಂಟ್ರಿ ಆದಮೇಲೆ ಲೈಟ್ ಹೌಸ್ ನೋಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ. ಮಕ್ಕಳನ್ನ ಏನೋ ಇಳಿಯೋಕ್ಕೆ ಆಡೋಕ್ಕೆ ಆಗಲ್ಲ, ಆದರೂ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಬೀಚು. ಒಂದು ಎಕ್ಸ್ಪೀರಿಯನ್ಸೇ ಆ್ಯಕ್ಚುಲಿ. ಈ ಥರ ಬೀಚ್ ನಾನು ನೋಡಿಲ್ಲ ಆ್ಯಕ್ಚುಲಿ ಕೋಸ್ಟಲ್ಲೆಲ್ಲೇನು. ನಾವು ಆ್ಯಕ್ಚುಲಿ ಒಂದು ಟೆಂಪಲ್ ಟ್ರಿಪ್ ಅಂತ ಬಂದಿದ್ದು, ಸಿಗಂದೂರು ಕೊಲ್ಲೂರು ಅಂತ. ಅದು ಮುಗಿಸ್ಕೊಂಡು ಯೂಶ್ವಲಿ ನಾವು ಉಡುಪಿ ಎಲ್ಲ ಬರ್ತೀವಿ, ಕೋಡಿ ಬೀಚ್, ಕುಂದಾಪುರ ಕೋಡಿ ಬೀಚ್ ಬಂದು ಹಾಗೆ ವಾಪಸ್ ಹೋಗ್ತಿದ್ವಿ. ಈ ಟೈಮು ಮಂಗಳೂರು ಕಡೆ ಬಂದು ಒಂದು ಸ್ವಲ್ಪ ಬೀಚೆಲ್ಲ ನೋಡೋಣ, ಇದು ಮುಗಿಸ್ಕೊಂಡು ನಾಳೆನೂ ಮಂಗಳೂರಲ್ಲಿ ಸ್ಟೇ ಮಾಡ್ತಿದ್ದೀವಿ. ಈ ಕಡೆ ಕೋಸ್ಟ್ ಲೈನೆಲ್ಲ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಹಂಗಾಗಿ ಬಂದು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದು. ನೀರಲ್ಲಿ ಹಿಡಿಯೋಕ್ಕಾಗಲ್ಲ, ಆದರೆ ಐ ಥಿಂಕ್ ಇಟ್ಸ್ ವೆರಿ ಬ್ಯೂಟಿಫುಲ್. ಬಂದಿದ್ದು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಮಸ್ಕಾರ, ನಾನು ಮಣಿಪಾಲಲ್ಲಿ ಸ್ಟೂಡೆಂಟ್ಸು. ಇಲ್ಲಿಗೆ ಚೆನ್ನಾಗೂ ಉಂಟು ಎಲ್ಲ ಉಡುಪಿಯಲ್ಲಿ ಟೂರಿಸ್ಟ್ ಪ್ಲೇಸಸ್. ಇದು ಕಾಪು ಬೀಚಲ್ಲಿ ಲೈಟ್ ಹೌಸ್ ಉಂಟು, ಅದು ವ್ಯೂಸ್ ತುಂಬ ಚೆನ್ನಾಗಿ ಉಂಟು. ಇವತ್ತೇ ನೀರು ತುಂಬುವರನ್ನೆಲ್ಲ ಫುಲ್ಲಾಗ ಬೀಚ್ ಫುಲ್ಲಾಗಿ ನೀರಲ್ಲಿ ಉಂಟು. ಸೊ ವೆರಿ ಗುಡ್ ಪ್ಲೇಸ್ ಟು ವಿಸಿಟ್, ಮಸ್ಟ್ ವಿಸಿಟ್ ಪ್ಲೇಸ್. ಚೂರು ರಿಸ್ಕ್ ಉಂಟು, ಏನೋ ತುಂಬ ರೈನಿ ಸೀಸನ್ ಉಂಟಲ್ಲ. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಲ್ಲ ತುಂಬ ಪೀಕ್ ಮಾನ್ಸೂನ್ ಸೀಸನ್. ಸೊ ಅದಕ್ಕೆ ಪ್ರಾಪರಾಗಿ ನೆಟ್ಸ್ ಎಲ್ಲ ಹೋಗಿ ಬೀಚ್ಗೆ ಹೋಗಿಲ್ಲ ಅಂತ ಹೇಳ್ತಾರೆ ಆಲ್ರೆಡಿ. ಸೊ ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಉಂಟು, ಸ್ಟ್ರಿಕ್ಟ್ ಆ್ಯಕ್ಷನ್ಸು ಉಂಟು. ಸೊ ಅದುವೇ ವಿಸಿಟ್ ಮಾಡಲಿಕ್ಕೆ ಉಂಟು. So we are from Tamil Nadu. We came to visit those beaches and all the places in Udupi. There are so many safety precautions here, so we don't have to worry about safety or the sea dangers at all. So the place is very good and it is so safe to visit here. ಕಾಪು ಬೀಚ್ನಲ್ಲಿ ಲೈಟ್ ಹೌಸ್ ಇದೆ. ಸಮುದ್ರವು ಮಳೆಗಾಲದ ಸಹಜ ರೌದ್ರ ವಾತಾವರಣವನ್ನ ಪ್ರದರ್ಶಿಸ್ತಾ ಇದ್ರು ಕೂಡ ನೋಡಲು ಬಹಳ ಚೆನ್ನಾಗಿದೆ. ಅಪಾಯಕಾರಿ ಬಂಡೆಗಳ ಮೇಲೆ ಏರುವ ಸಾಹಸ ಮಾಡದೆ ಜಿಲ್ಲಾಡಳಿತದ ಸೂಚನೆಗಳನ್ನು ಅನುಸರಿಸಿದರೆ ಪ್ರಕೃತಿಯ ಸೊಬಗನ್ನ ಸುರಕ್ಷಿತವಾಗಿ ಆಸ್ವಾದಿಸಬಹುದು.